ರಾಜಶೇಖರ ಹಿಲ್ಲಿಯಾರು ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಹನುಮಗಿರಿ ಬ್ರಹ್ಮಕಲಶೋತ್ಸವ ಅತ್ಯಂತ ವೈಭವದಿಂದ ನಡೀತಾ ಇದೆ, ನೀವು ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ ಸರ್, ಏನು ಹೇಳ್ತೀರಾ? ಹೌದು, ತುಂಬ ಚೆನ್ನಾಗಿ ನಡೀತಾ ಇದೆ. ಕೋಟಿ ರಾಮ ತಾರಕ ಯಜ್ಞ ನಡೆದಿದೆ. ಅದಾದಮೇಲೆ ಈ ನಾಳೆ ಏನು ಬ್ರಹ್ಮಕಲಶ ನಡೀತಾ ಇದೆ, ಪ್ರತಿಷ್ಠಾಪನೆ ಮತ್ತು ಜೀರ್ಣೋದ್ಧಾರ ಆಗಿ ಪ್ರತಿಷ್ಠಾಪನೆ ಆಗಿ ಬ್ರಹ್ಮಕಲಶ ನಡೀಲಿಕ್ಕಿದೆ. ಪಂಚಮುಖಿ ಆಂಜನೇಯ ಮತ್ತು ಕೋದಂಡರಾಮ ಇರುವಂಥ ಕ್ಷೇತ್ರ ಇಡೀ ಭಾರತದಲ್ಲಿದೆ ಒಂದೇ ಅಂತ ನನ್ನ ಒಂದು ಭಾವನೆ. ಮಾತ್ರ ಅಲ್ಲದೆ ಈ ಒಂದು ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥ ಕೋದಂಡರಾಮನ ವಿಗ್ರಹ ಏನಿದೆ ಅದು ನನ್ನ ಲೆಕ್ಕಾಚಾರ ಪ್ರಕಾರ ಭಾರತದಲ್ಲಿದೆ ಮೊದಲನೇದ್ದು ಅಂತ. ಭಾರಿ ಚೆನ್ನಾಗಿ ನಡೀತಾ ಇದೆ. ಒಂದು 10,000-15,000 ಜನ ಇವತ್ತು ಭಾಗವಹಿಸಿದ್ರು. ಅನ್ನ ಸಂತರ್ಪಣೆ ಎಷ್ಟು ಶಿಸ್ತಿನಿಂದ ನಡೀತಾ ಇದೆ. ಭಾರಿ ಚೆನ್ನಾಗಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ನೀವು ಇವತ್ತೇ ಬಂದಿದ್ದೆ ಸರ್? ಬೇರೆ ದಿನ ನಾನು ಇವತ್ತು ಬಂದೆ. ಮೊದಲು ತಯಾರಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಬಂದು ಹೋಗಿದ್ದೆ. ಆ ಸಂದರ್ಭಕ್ಕೂ ಈಗಕ್ಕೂ ಬಹಳಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಆವಾಗ ನಾನು ತಯಾರಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಬಂದಿದ್ದಾಗ ಈ ಆಗಮಂಟಪ ಇದು ಯಾವುದೂ ಆಗಿರಲಿಲ್ಲ. ಈಗ ಇದು ಎಲ್ಲವೂ ಆಗಿ ಭಾರಿ ಚೆನ್ನಾಗಿ ಒಂದು ಮತ್ತು ಕಾರ್ಯಕರ್ತರ ಶಿಸ್ತು ಬಹಳ ತುಂಬ ಒಂದು ಅಚ್ಚುಕಟ್ಟಿನಿಂದ ಮಾಡ್ತಾ ಇದೆ. ಎಲ್ಲ ದೇವಸ್ಥಾನಗಳು ಕೂಡ ಒಂದು ಬ್ರಹ್ಮಕಲಶ ಆಗುವಂಥ ಸಂದರ್ಭಗಳಲ್ಲಿ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ನೋಡಿ ಕಲಿಬಹುದು ಅಂತ ಒಂದು ನನ್ನ ಒಂದು ಭಾವನೆ. ಥ್ಯಾಂಕ್ ಯು ಸರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ